ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಮೀನಾ 2 ದಶಕಗಳ ಕಾಲ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಪುಟ್ನಂಜ, ಚೆಲುವ, ಮೊಮ್ಮಗ, ಸಿಂಹಾದ್ರಿ ಸಿಂಹ, ಶ್ರೀಮಂಜುನಾಥ, ಮೈ ಆಟೋಗ್ರಾಫ್, ಗೌಡ್ರು, ಸ್ವಾತಿಮುತ್ತು ಹೀಗೆ ಸಾಲು ಸಾಲು ಕನ್ನಡ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರೋ ಇವರನ್ನು ಅದೆಷ್ಟೋ ಮಂದಿ ಕನ್ನಡತಿ ಎಂದು ಅನ್ಕೊಂಡಿದ್ದಾರೆ. ಹಾಗೆ ಮೀನಾ ಕೂಡ ಸಂದರ್ಶನವೊಂದರಲ್ಲಿ ನಾನು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೇನೆ ಎಂದು ಹೇಳಿದ್ರು. ಈ ಸಂದರ್ಶನದ ವಿಚಾರವನ್ನು ಪಕ್ಕಕ್ಕಿಡೋಣ. ಮೀನಾ ಅವರು ನಡೆದು ಬಂದ ದಾರಿಯತ್ತ ಒಮ್ಮೆ ತಿರುಗಿ ನೋಡೋಣ. ಸೆಪ್ಟೆಂಬರ್ 16, 1976ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದ ಮೀನಾ 1982ರಲ್ಲಿ ತೆರೆಕಂಡ ನೆಂಜಗಲ್ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ರು. ಇದಾದ ಬಳಿಕ ಸುಮಾರು 25ಕ್ಕಿಂತಲೂ ಹೆಚ್ಚಿನ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ಬಾಲನಟಿಯಾಗಿ ಮಿಂಚಿದ್ರು. ಆದ್ರೆ ಮೀನಾ ನಾಯಕಿಯಾಗಿ ಬಣ್ಣ ಹಚ್ಚಿದ್ದು 1991ರಲ್ಲಿ ತೆರೆಕಂಡ ಅಕ್ಕಿನೇನಿ ನಾಗೇಶ್ವರರಾವ್ ಅವರ ಸೀತಾರಾಮಯ್ಯ ಗಾರಿ ಮನವಾರಲು ಎಂಬ ತೆಲುಗು ಚಿತ್ರದ ಮೂಲಕ. ಈ ಚಿತ್ರದ ಅಭಿನಯಕ್ಕಾಗಿ ಆಂಧ್ರಪ್ರದೇಶ ಸರ್ಕಾರ ಅತ್ಯುತ್ತಮ ನಟಿ ಎಂದು ಮೀನಾ ಅವರಿಗೆ ನಂದಿ ಪ್ರಶಸ್ತಿಯನ್ನು ನೀಡಿದ್ರು. ಆ ಬಳಿಕ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸಿನಿಮಾಗಳಿಗೆ ಬಣ್ಣ ಹಚ್ಚಿದ ಮೀನಾ 1995ರಲ್ಲಿ ತೆರೆಕಂಡ ಪುಟ್ನಂಜ ಚಿತ್ರದ ಮೂಲಕ ಚಂದನವನಕ್ಕೆ ಕಾಲಿಟ್ರು. ಕನ್ನಡದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಸುದೀಪ್ ಹೀಗೆ ಒಂದಿಷ್ಟು ಕಲಾವಿದರ ಜೊತೆ ಪರದೆಯನ್ನು ಹಂಚಿಕೊಂಡ್ರೆ ಅಕ್ಕಿನೇನಿ ನಾಗೇಶ್ವರರಾವ್, ಶಿವಾಜಿ ಗಣೇಶನ್, ಚಿರಂಜೀವಿ, ಅಮಿತಾಬ್ ಬಚ್ಚನ್, ರಜನಿಕಾಂತ್, ಕಮಲ್ ಹಾಸನ್, ಮೋಹನ್ ಲಾಲ್, ಮಮ್ಮುಟ್ಟಿ ಹೀಗೆ ಅದೆಷ್ಟೋ ಸ್ಟಾರ್ ನಟರ ಜೊತೆ ಅಭಿನಯಿಸಿದ್ದಾರೆ. ತೊಂಬತ್ತರ ದಶಕದ ದಕ್ಷಿಣ ಭಾರತದ ಸ್ಟಾರ್ ನಟಿಯರಲ್ಲಿ ಗುರುತಿಸಿಕೊಂಡಿರುವ ಮೀನಾ ಗಾಯಕಿ, ನರ್ತಕಿ, ಮಾಡೆಲ್, ಟಿವಿ ಕಾರ್ಯಕ್ರಮದ ತೀರ್ಪುಗಾರರು ಮತ್ತು ಸಾಂದರ್ಭಿಕ ಡಬ್ಬಿಂಗ್ ಕಲಾವಿದೆಯಾಗಿಯೂ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇನ್ನು 2009ರಲ್ಲಿ ವಿದ್ಯಾಸಾಗರ್ ಎಂಬುವವರ ಜೊತೆ ವಿವಾಹವಾಗಿ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಮದುವೆಯ ಬಳಿಕ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಕಾಣಿಸ್ಕೋತಿದ್ದಾರೆ. ಈ ದಂಪತಿಗಳಿಗೆ ನೈನಿಕ ವಿದ್ಯಾಸಾಗರ್ ಎಂಬ ಮುದ್ದಾದ ಮಗಳಿದ್ದು ಆಕೆಯೂ ಕೂಡ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾಳೆ. ತನ್ನ 5ನೇ ವಯಸ್ಸಿನಲ್ಲಿ ನಟ ವಿಜಯ್ ಅಭಿನಯದ ತೆರಿ ಚಿತ್ರದಲ್ಲಿ ಅವರ ಮಗಳಾಗಿ ಅಭಿನಯಿಸಿದ್ದಾಳೆ. ಅಮ್ಮನ ಹಾದಿಯಲ್ಲಿ ಸಾಗ್ತಾ ಇರೋ ನೈನಿಕ ಅಭಿನಯದ ಬಗ್ಗೆ ಬಣ್ಣದ ಲೋಕದಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ. ಇನ್ನು ತನ್ನಂತೆಯೇ ತನ್ನ ಮಗಳನ್ನು ಕೂಡ ದೊಡ್ಡ ಸ್ಟಾರ್ ಮಾಡುವ ಆಸೆಯನ್ನು ಮೀನಾ ಅವರು ಹೊಂದಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.